ಕೊರೋನಾ ಸೋಂಕುಡು ಮರಣ ಪಡೆದ ಶವ ಸಂಸ್ಕಾರಕ್ಕೆ ಇತ್ತೆ ಪೋಡಿಯೋಡೊಂದು ಇಜ್ಜಿ ವಿಶ್ವ ಹಿಂದೂ ಪರಿಷತ್ತದ ನೇತೃತ್ವಡು ಜವಣೇರನ ತಂಡ ಇಂಚಿನೊಂಜಿ ಮಾನವೀಯ ಸೇವೆಗೆ ಇತ್ತೆ ತಯಾರಾತಂಡು ಶವ ಸಂಸ್ಕಾರಡು ಇತಿನೆಂಗೆನೆ ಬೇತೆ ಬೇತೆ ಸಂಘಟನೆದಕ್ಕಲು ಸೇವೆ ಸಲ್ಲಿಸ ಹೊಂದಿತ್ತದು ಇತ್ತೆ ವಿಶ್ವ ಹಿಂದೂ ಪರಿಷತ್ತದ ಮೂಲಕ ಜವಣೇರನ ತಂಡ ಹಿಂದಕ್ಕೆ ಬೋಡಾದ ರಚನೆ ಆತನು. ಸರ್ ಮತ್ತೆ ದಿಲ್ಲ ಒಂದು ಜನ ಏರೋ ಚಿತ್ರ ಪಡ್ತಲೆ ಈಗ ಮಣ್ಣು ಬಾಡುವಾರ ಮಣ್ಣು ಬಾಡ್ಲಿ ಕೊರೋನಾ ಪಂಡ ಪೋಡಿದು ಏರ್ಲ ಕೈತಲ್ ಬರಿಯರೆ ತಯಾರಿ ಜಂದಿನ ಪೊರ್ತುಡು ಸ್ವತಃ ಇಲ್ಲದಕ್ಕುಲ್ಲ ಕೈತಲ್ ಬರಿಯರೆ ನರ್ಗುಣ ಪೊರ್ತುಡು ಇನ್ನೊಂಜಿ ಎಡ್ಡೆ ಬುಳೆಚ್ಚಿನ್ ಮರಣ ಪಡೆಯಿನಕಲ್ನ ಶವ ಸಂಸ್ಕಾರ ಅವು ಪೊರ್ಲುಡೆ ಆವಡು ಧಾರ್ಮಿಕ ವಿಧಿ ಪ್ರಕಾರ ಆವಡು ಅಂಚಾಂಡನೆ ಮರಣ ಪಡೆಯಿನ ವ್ಯಕ್ತಿಗಳ ಸದ್ಗತಿ ಪ್ರಾಪ್ತಿ ಪನ್ಪಿನವು ಇದು ಹಿಂದೂ ಧರ್ಮದ ನಂಬಿಕೆ. ಈ ನಂಬಿಕೆ ವಿಧಿ ಪ್ರಕಾರ ಆಯಾಯ ಜಾತಿ ಪದ್ಧತಿಗೆ ಅನುಗುಣವಾದ ವಿಶ್ವ ಹಿಂದೂ ಪರಿಷತ್ತದ ಜವಣೇರು ಇಂಚಿನೊಂಜಿ ಪುಣ್ಯ ಕಾರ್ಯನು ಇತ್ತೆ ಮಾತಾ ಕಡೆಟ್ಲ ಮಲ್ತೊಂದುಲ್ಲೇರು. ಹಿಂದೂ ಧರ್ಮಡು ಶವ ಸಂಸ್ಕಾರ ಒಂಜಿ ಪುಣ್ಯ ಕಾರ್ಯ. ಮರಣ ಪಡೆಯಿನಕಲ್ನ ಕುಟುಂಬ ಅಪೇಕ್ಷೆ ಮಲ್ತಡ ತಂಕಲ್ನ ಕಾರ್ಯ ಪಡೆ ಆ ವ್ಯಕ್ತಿನ ಅಂತ್ಯ ಸಂಸ್ಕಾರಕ್ಕೆ ಸಗಾಯ ಆಪ ಈತಿನಂಗೆನೆ ಪ್ರತಿ ಜಿಲ್ಲೆಡು 10 ಜನ ತಲಕ ತಂಡನ್ನು ರಚಿಸಾದ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಮಡಿಕೇರಿಲೆಡು ಒಂಜೊಂಜಿ ತಂಡನ್ನು ರಚನೆ ಮಲ್ತದು ಕಾರ್ಯಾಚರಿಸ ಒಂದುಲ್ಲ. ಒಂಜಿ ಶವ ಸಂಸ್ಕಾರ ನಡಪಾಯಿನ ತಂಡ ಸ್ವಯಂ 4 ದಿನ ಕ್ವಾರಂಟೈನ್ಡ್ ಕುಲ್ವೇರು ಅಕ್ಲೇನು ಅಪಗನೆ ನನೊಂಜಿ ಶವ ಸಂಸ್ಕಾರಕ್ಕೆ ಕಡಪಡಂದೆ ಬೇತೆನೆ ತಂಡನ್ನು ಕಡಪಡಾವ ಜನಕುಳ್ಳ ಕೊರೋನಾದ ಪೋಡಿಗೆಯನ್ನು ದೆತ್ತದು ಗೌರವಯುತವಾದ ಶವ ಸಂಸ್ಕಾರ ನಡಪಾವ ಜನಕುಳ್ಳ ಆತ್ಮಸ್ಥೈರ್ಯನ ದಿಂಜವನ ಬೇಲೆಲ್ಲ ಮಂತೊಂದುಲ್ಲ ಪಂಡದು ವಿಶ್ವ ಹಿಂದೂ ಪರಿಷತ್ ಕುಡ್ಲ ಪ್ರಖಂಡ ಸಂಚಾಲಕರು ಪ್ರದೀಪ್ ಸರಿಪಳ್ಳ ಪೊಲಬು ಕೊರಿಯರು. ಅಂದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಮಂಗಳೂರು ವಿಭಾಗದಲ್ಲಿ ಈ ಥರ ಒಂದು ಕೊರೋನಾ ವಾರಿಯರ್ಸ್ ತಂಡವನ್ನು ನಿರ್ಮಾಣ ಮಾಡಿದ್ದೇವೆ. ಅಂದರೆ ಮಂಗಳೂರು ಜಿಲ್ಲೆಯ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಹೇಳೋದಾದರೆ 10 ಜನರ ತಂಡವನ್ನು ಇವಾಗ ನಿರ್ಮಾಣ ಮಾಡಿದ್ದು ಇನ್ನೂ 10 ಜನರ ತಂಡವನ್ನು ಅದರ ಹೆಸರನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇವೆ. ಸಹಾಯಕ ಆಯುಕ್ತರಿಗೆ ಈ ಮೂಲಕ ವಿಷಯವನ್ನು ತಿಳಿಸಿದ್ದೇವೆ. ಸೊ ಇವಾಗ ಕಳೆದ 18ನೇ ತಾರೀಕಿಗೆ ಒಂದು ಮಗುವಿನ ಉಸಿರಾಟದ ತೊಂದರೆಯಿಂದ ಮಗು ಕೊನೆ ಹೆಸರು ಹೇಳಿದಾಗ ಅದು ಕೊರೋನಾ ಶಂಕಿತ ಆಗಿರೋದ್ರಿಂದ ನಮ್ಮ ತಂಡದವರಿಗೆ ತಿಳಿಸಿದಾಗ ತಕ್ಷಣ 4 ಜನರ ತಂಡ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡುವ ಮೂಲಕ ಇದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ 5 ಜನರ ತಂಡ ಸಿದ್ಧವಾಗಿದೆ. ಇನ್ನೂ 15 ಜನರ ತಂಡ ಇವಾಗ ಸಿದ್ಧವಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತಂಡ ಸಿದ್ಧವಾಗಿದ್ದರೆ ಇನ್ನೊಂದು ನಮ್ಮದು ಉಡುಪಿಯಲ್ಲಿ ಕೂಡ ಉಡುಪಿ ನಮ್ಮ ಸುರೇಂದ್ರ ಕೋಟೇಶ್ವರ ಅವರ ನೇತೃತ್ವದಲ್ಲಿ ಅದೊಂದು ತಂಡ ಸಿದ್ಧವಾಗಿದೆ. ಹಾಗೆ ಪುತ್ತೂರು ಭಾಗದಲ್ಲಿ ಶ್ರೀಧರ ತಂಕಿಲ ಅವರೊಂದು ನೇತೃತ್ವದಲ್ಲಿ ಅದೊಂದು ತಂಡ ಸಿದ್ಧವಾಗಿದೆ. ಹಾಗೆ ಕೂಡ ನಮ್ಮ ಅಜಿತ್ ಅವರ ನೇತೃತ್ವದಲ್ಲಿ ಕೂಡ ಮಡಿಕೇರಿಯಲ್ಲಿ ಕೂಡ ಒಂದು ತಂಡ ಸಿದ್ಧವಾಗಿದೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಹೇಳುವುದಾದರೆ ನಾವು ಪುತ್ತೂರು ಭಾಗದಲ್ಲಿ ಶ್ರೀಧರ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಮಂಗಳೂರಲ್ಲಿ ಪುನೀತ್ ಅತ್ತವರವರ ನೇತೃತ್ವದಲ್ಲಿ ತಂಡ ಸಿದ್ಧವಾಗಿದೆ. ಅಂದರೆ ಯಾವ ರೀತಿ ಆರೋಗ್ಯ ಅಧಿಕಾರಿಗಳೇನಾದರೂ ಶವ ಸಂಸ್ಕಾರದ ಯಾರಾದರೂ ಅವರು ವಾರಸ್ಥರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಥವಾ ಮನೆಯವರು ಬರದೆ ಒಪ್ಪದಿರುವ ಸಂದರ್ಭದಲ್ಲಿ ನಾವು ಅವರೊಂದು ತಂಡವನ್ನು ರೆಡಿ ಮಾಡಿಕೊಂಡು ಅವರನ್ನು ವಿಧಿವಿಧಾನಗಳ ಪ್ರಕಾರವಾಗಿ ಯಾವ ರೀತಿ ಶವಗಳನ್ನು ಸಂಸ್ಕಾರ ಮಾಡಬೇಕು, ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಯಾವ ರೀತಿಯಲ್ಲಿ ಶವವನ್ನು ಸಂಸ್ಕಾರ ಮಾಡಬೇಕು ಆ ರೀತಿಯಲ್ಲಿ ನಾವು ಮಾಡಲಿಕ್ಕೆ ನಮ್ಮ ತಂಡ ಸಿದ್ಧವಾಗಿದೆ. ಆ ಶವ ಸಂಸ್ಕಾರ ಆದ ಮೇಲೆ ಆರೋಗ್ಯ ಅಧಿಕಾರಿಗಳು ಯಾವ ರೀತಿಯಲ್ಲಿ ಅವರಿಗೆ ಆ PPE ಕಿಟ್ಗಳನ್ನು ಕೊಡ್ತಾರೆ, ನಮ್ಮ ರಕ್ಷಣೆಗೋಸ್ಕರ ಯಾವ ರೀತಿ ಸಂರಕ್ಷಣೆಗೋಸ್ಕರ ಯಾವ್ಯಾವ ರೀತಿಯ ವಸ್ತುಗಳನ್ನು ಅದನ್ನು ಉಪಯೋಗವನ್ನು ಮಾಡಿಕೊಂಡು ನಾವು ಶವ ಸಂಸ್ಕಾರವನ್ನು ಮಾಡಿದ ಮೇಲೆ ಅವರೊಂದು 15 ದಿನಗಳ ಕಾಲ ಕ್ವಾರಂಟೈನಲ್ಲಿ ಇರ್ತಾರೆ. ಕ್ವಾರಂಟೈನಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ಇನ್ನೊಂದು ತಂಡ ಏನಾದರೂ ಕೆಲಸಗಳಿದ್ರೆ ಇನ್ನೊಂದು ತಂಡವನ್ನು ಕೆಲಸವನ್ನು ಮಾಡಲಿಕ್ಕೆ ಸಿದ್ಧವಿರುತ್ತೆ. ಅಂದರೆ ಖಂಡಿತವಾಗಿ ನಾವು ಅದನ್ನು ಮೊದಲು ತಿಳ್ಕೋಬೇಕು. ಒಂದು ವ್ಯಕ್ತಿಯ ಉಸಿರಾಟದಿಂದವಾಗಿ ಕೊರೋನಾ ಹರಡುತ್ತೆ ಅಂತ ಹೇಳ್ತಾರೆ ವೈದ್ಯಕೀಯವಾಗಿ, ಅದು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ. ಆ ಸೀನಿದಾಗ ಅಥವಾ ಕೆಮ್ಮುದಾಗ ಆ ವೈರಸ್ಗಳು ಹರಡುತ್ತೆ. ಆದರೆ ಸತ್ತ ವ್ಯಕ್ತಿಯಿಂದ ಯಾವುದೇ ಉಸಿರಾಟ ಆಗೋದಿಲ್ಲ. ಹರಡುವಂಥ
ಭಯಭೀತಿ ಖಂಡಿತ ಇಲ್ಲ. ಸತ್ತ ವ್ಯಕ್ತಿಯಿಂದ ಸಾರ್ವಜನಿಕರು ತಿಳ್ಕೋಬೇಕು, ಸತ್ತ ವ್ಯಕ್ತಿಯಿಂದ ಖಂಡಿತವಾಗಿ ಯಾವುದೇ ರೀತಿಯ ಈ ಕೊರೋನಾ ಹರಡೋದಿಲ್ಲ. ನಾವು ಮೊದಲಾಗಿ ತಿಳ್ಕೋಬೇಕು, ಅವರ ಸಂಬಂಧಿಕರು ಅವರ ಅಂತಿಮ ಸಮಯದಲ್ಲಿ, ಅಂತಿಮ ಸಂಸ್ಕಾರದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ PPE ಕಿಟ್ಗಳನ್ನು ಧರಿಸಿ ಖಂಡಿತವಾಗಿ ಅದರಲ್ಲಿ ಪಾಲ್ಗೊಳ್ಬೋದು. ಅದಕ್ಕೋಸ್ಕರ ನಾವು ಅವರಿಗೆ ಪ್ರೇರಣೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಬಜರಂಗ ದಳವೇ ಪ್ರಾರಂಭ ಮಾಡಿದೆ.